ಕಾಲು 4ನೇ ಬೆರಳು ಫ್ರ್ಯಾಕ್ಚರ್, ಕೈದು ಲಿಗಮೆಂಟ್ ಟೇರ್ ಮತ್ತು ಡಿಸ್ಲೊಕೇಶನ್. ಈಗ 7:30ಗೆ ಸರ್ಜರಿ. ಅದರದ್ದು ಎಕ್ಸ್ರೇ ರಿಪೋರ್ಟ್ ಎಲ್ಲ ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಫೇಕಾಗಿ ಆಗಿದೆ ಜನ ತೋರಿಸೋದಲ್ಲ, ರಿಯಲಿ ಆಗಿದೆ ಜನ ಎಲ್ಲ ಎಕ್ಸ್ರೇ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಸರ್ಜರಿಗೆ ಬಂದು ನಾಳೆ ಸರ್ಜರಿ ವಿಡಿಯೋ ಮಾಡಬೇಡ, ಯಾರಪ್ಪ ಮಗು ಗೊತ್ತಿಲ್ಲ. ಅದನ್ನು ಇವಳು ಫಸ್ಟ್ ಇವಳು ಅಸಾಲ್ಟ್ ಮಾಡಿದ್ದು ಅಂತೇಳಿ ಟ್ವಿಸ್ಟ್ ಕೊಟ್ಟು ಇಷ್ಟ ಆಗಿದ್ದಾರೆ. ಜನ ಗ್ರಾಜುವಲಿ ಅವರು ಬರುವಾಗ ಕರ್ಕೊಂಡು ಬಂದಿದ್ದಾರೆ. ಅವರು ನಾನು ಫೋನ್ ಮಾಡಿ ಕೂಡ ಅವರು ಬರಲಿಲ್ಲ. ಆ ಕಸ್ಟಮರ್ ನಾನು ಆಫೀಸಲ್ಲಿ ಇರಲಿಲ್ಲ, ಅದು ಬರ್ನ್ ಆಗೋದು ಅವ್ರ ಎದುರೇ ಬರ್ನ್ ಆಗೋದು. ಅವರು ನಾನು ಬರ್ತೇನೆ 10 ಮಿನಿಟ್ಸ್ ಒಳಗೆ ನಾನು ರೀಚ್ ಆಗಿದೆ. ನನಗೆ ಹೋಗಿ ಆ ಡಾಕ್ಯುಮೆಂಟ್ ಬರ್ನ್ ಆಗೋದು ನೋಡಿ ಅವರು ಹೋಗಿದ್ದಾರೆ. ಮತ್ತು ನಾನು ಹೋದ ನಂತರ ಅವರಿಗೆ ಕಾಲ್ ಮಾಡಿ ಅವರು 1 ಗಂಟೆ ಅಂದರೆ ಅವ್ರಿಗೆ ವೆಯ್ಟ್ ಮಾಡಿದೆ, ಅವರು ಬರಲಿಲ್ಲ. ಮತ್ತು ನಾನು ಊಟಕ್ಕೆ ನನಗೆ ಬಂದೆ. ಮತ್ತು ಪುನಃ ಅವರು 4:15ಗೆ ಬಂದರು. ಮತ್ತು ಸ್ಟಾಫ್ ಕಲೆಕ್ಟ್ ಮಾಡ್ತೀನಿ. ಆಗ ಫೋನಲ್ಲೆಲ್ಲ ಡಿಮ್ಯಾಂಡ್ ಮಾಡಿದ್ವಿ, ನನಗೆ ಡಾಕ್ಯುಮೆಂಟ್ ಬೇಕು, ಇಲ್ಲದ್ರೆ ಅಮೌಂಟ್ ಬೇಕು, ನಾನು ಬರ್ತೇನೆ ಅಂತ ನಾನು ಮತ್ತೆ ಆಗ ನನ್ನ ಮಕ್ಕಳು ನನ್ನ ಒಟ್ಟಿಗೆ ಬಂದಿತ್ತು. ಹಾಗೆ ಅಲ್ಲಿ ಗಲಾಟೆ ಸ್ಟಾರ್ಟ್ ಮಾಡಿದೆ. ಅಷ್ಟು 4 ತನಕ ಅವರು ಬರಲಿಲ್ಲ. ಅಮೌಂಟಿಗೆ ಆದರೆ ಆ ಸಿಚುವೇಶನ್ ಮಿಸ್ಯೂಸ್ ಮಾಡಲಿಕ್ಕೆ ಬಟ್ ಆಶ್ಚರ್ಯ ಅಂತ ಹೇಳಿದ್ರೆ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಒಂದು 3 ಜನ ಸೇರಿದ್ದಾರೆ. ಏನೋ ವಿತ್ ಇಂಟೆನ್ಷನ್. ಒಂದು ರೀತಿಯ ವಿಚಿತ್ರ ಪರಿಸ್ಥಿತಿ ಪುತ್ತೂರಿನಲ್ಲಿ ನಡೀತಾ ಇದೆ. ಒಂದು ಮಹಿಳೆಯ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ನಾನು ಸೈನಿಕನಾಗಿ ಕೆಲಸ ಮಾಡಿದವನು. ಇವತ್ತು ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ಯಾವುದೇ ರೀತಿಯ ಭಯ ಇಲ್ಲದ ವಾತಾವರಣ ಇವತ್ತು ಪುತ್ತೂರಿನಲ್ಲಿ ನಿರ್ಮಾಣ ಆಗಿದೆ ಅಂದರೆ ಒಂದು ರೀತಿ ಆಶ್ಚರ್ಯ, ಭಯ ಎಲ್ಲವೂ ಆಗ್ತಾ ಇದೆ ಇವತ್ತು ಪುತ್ತೂರಿನಲ್ಲಿ. ಯಾರೋ ಕೆಲವು ಮಾನಸಿಕತೆಯ ವ್ಯಕ್ತಿಗಳು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಆ ಕಾರಣಕ್ಕೆ ನಾವು ಏನು ಬೇಕಾದರೂ ಮಾಡಿದರೆ ನಡೀತದೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ನಡೆಯೋದಿಲ್ಲ. ನಾನು ಈ ಜಿಲ್ಲೆಯ ಸಂಸತ್ ಸದಸ್ಯನಾಗಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಘಟನೆಗಳು ಪೊಲೀಸ್ ವಾಹನದಲ್ಲಿ ಒಂದು ಮಹಿಳೆಯನ್ನು ಕೂತ್ಕೊಂಡಿಸಿರುವಂಥ ಸಂದರ್ಭದಲ್ಲಿ 50-100 ಜನ ಸೇರೋದು, ಅವರನ್ನು ಎಳೆದಾಡೋದು, ಇದರ ಬಗ್ಗೆ ಒಂದು ಮೌನ ವಹಿಸ್ತಾರೆ ಅಂತ ಹೇಳಿದರೆ ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯಾ ಸತ್ತಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ನಮಗೆ. ಯಾವ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು? ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ರಾಜ್ಯದ ಸರ್ಕಾರದ ಜವಾಬ್ದಾರಿ. ನೀವು ಯಾರೋ ಪುಂಡಪೋಖರಿಗಳನ್ನು, ರೌಡಿಗಳನ್ನು, ಈ ರೀತಿಯ ಮಾನಸಿಕತೆಯ ವ್ಯಕ್ತಿಗಳನ್ನು ನಿಮ್ಮ ಸರ್ಕಾರ ಮೇಲೆ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆ ಕಾರಣಕ್ಕೆ ಏನು ಬೇಕಾದರೂ ಮಾಡಿದರೆ ನಡೀತದೆ ಅನ್ನುವಂಥ ಭಾವನೆ ಇದ್ದರೆ ಒಂದಂತೂ ಅತ್ಯಂತ ಸ್ಪಷ್ಟದಲ್ಲಿ ಸರ್ಕಾರಗಳು ಬದಲಾಗ್ತದೆ, ಆದರೆ ಕಾನೂನು ಒಂದೇ ಇರ್ತದೆ. ಈ ನೆಲದ ಕಾನೂನು, ಸಂವಿಧಾನ, ಇದರ ಅಡಿಯಲ್ಲಿ ಕೆಲಸ ಮಾಡಬೇಕೆಲ್ಲರೂ. ಸರ್ಕಾರಗಳು ಬದಲಾಗ್ತಾ ಇರ್ತದೆ ಮತ್ತು ಈ ರೀತಿಯ ವ್ಯಕ್ತಿಗಳು ನಮ್ಮ ಸರ್ಕಾರ ಇದೆ ಹಾಗಾಗಿ ಏನು ಬೇಕಾದರೂ ಮಾಡ್ತೇವೆ ಅನ್ನುವಂಥ ಭಾವನೆ ಇದ್ದರೆ ಆ ಭಾವನೆಯಿಂದ ತತ್ಕ್ಷಣ ಹೊರಬರಬೇಕು. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ, ಯಾರ್ಯಾರು ಪೊಲೀಸ್ನ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅಡ್ಡಿಪಡಿಸಿದ್ದಾರೆ, ಯಾರು ಪೊಲೀಸ್ ವಾಹನದ ಮೇಲೆ ಮತ್ತು ಪೊಲೀಸ್ ವಾಹನದಲ್ಲಿ ಇದ್ದಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ, ಅವರ ವಿರುದ್ಧ ತತ್ಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಗೃಹ ಇಲಾಖೆ, ಗೃಹ ಸಚಿವರಿಗೂ ನಾನು ಆಗ್ರಹ ಮಾಡ್ತೇನೆ. ಈ ರೀತಿಯಾದಂಥ ಪರಿಸ್ಥಿತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದರೆ, ಪುತ್ತೂರಿನಲ್ಲಿ ನಿರ್ಮಾಣ ಮಾಡಿದರೆ, ಪುತ್ತೂರಿನ ಸಂಸ್ಕೃತಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಗೆ ಅನುಗುಣವಾಗಿ ಅದರ ಭಿನ್ನವಾಗಿ ನಡೆಯುವಂಥ ಪ್ರಯತ್ನ ಯಾರಾದರೂ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವು ಅದನ್ನು ಟಾಲರೇಟ್ ಮಾಡೋದಿಲ್ಲ ಅನ್ನುವಂಥ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It'll look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.